ಕೈ ಚಿಪ್ಪುವ ಕಹಿಬೇವಿನ ಗಿಡ ಎಲ್ಲರೂ ಸಹ ನೋಡೇ ಇರ್ತೀರಿ. ಬ್ಯೂಟಿಫುಲ್ ನೋಡಿ ರುಚಿಯಾದ. ಗುಡ್ ಮಾರ್ನಿಂಗ್ ಎಲ್ಲರಿಗೂ ಸಹ. ಇವತ್ತು ಸಮಥಿಂಗ್ ಸ್ಪೆಷಲ್, ಯಾಕಂದರೆ ನಮ್ಮ ಮನೇಲಿ ಸೇಮಿಗೆ ಆಗ್ತಾ ಉಂಟು. ಎಲ್ಲರದ್ದು ಫೇವ್ರೇಟು. ಅಪ್ಪುದಂತೂ ತುಂಬ ಇಷ್ಟ, ಅದಕ್ಕೆ ಫುಲ್ ಎಕ್ಸೈಟ್ ಆಗಿದ್ದಾನೆ. ಅವನಿಗೆ ಇಷ್ಟ ಅಂದರೆ ಅದು ಒತ್ತಲಿಕ್ಕೆ ಇಷ್ಟ ಅವನಿಗೆ, ಅದಕ್ಕೆ ಫುಲ್ ಎಕ್ಸೈಟ್ ಆಗ್ತಿದ್ದಾನೆ. ನಂದು ಚಾನು ಆಗ್ತಾ ಬಂತು. ಟೈಮಿಂಗ 8:15 ಆಯಿತು. ಹಾಗೆ ಇವತ್ತು ಸಂಡೇ ಅಲ್ವಾ, ಇದ್ದಿದ್ದೆಲ್ಲ ಲೇಟು, ಹಾಗೆ ಕೆಲಸ ಎಲ್ಲ ಲೇಟ್ ಆಗ್ತಾ ಉಂಟು. ಜಾಸ್ತಿ ಕುಸ್ತಿ ಮಂತಿನ ಜಾಸ್ತಿ ಅಂಡ ತಾಗಣ್ಗೆ ಈಗ ಗ್ಲಾಸ್ ಹಂಚಿ ನೋಡಿರಿ ಭಾರಿ ಜ್ವರ ಕಾಂಡ ಕೈಗೆ ತಿಕ್ಕೊಂಡಿ ಜ್ವರ. ಮಾಡಿದ್ದು ನಾನು ತುಂಬ ಉದುರಾಗಿ ಬಂದಿದೆ. ಯಾಕಂದರೆ ಸಿಂಪಲ್ ಟಿಪ್ಸ್ ಒಂದೆರಡು ಫಾಲೋ ಮಾಡಿದರೆ ಅಂಟಂತೂ ಆಗೋದೇ ಇಲ್ಲ ಇದು ರೈಸು. ನೋಡಿ ಎಷ್ಟು ಸ್ಮೂತಾಗಿ ಆಗಿದೆ ಅಂತ ಹೇಳಿದರೆ ನಮ್ಮ ಅಪ್ಪನೇ ಅದನ್ನು ಒತ್ತುತ್ತಾ ಇದ್ದಾನೆ. ನೀವೇ ನೋಡ್ಬೋದು ಎಷ್ಟು ಉದುರಾಗಿ ಬಂದಿದೆ ಅಂತ. ನಾನು ಇದರ ರೆಸಿಪಿದು ಡೀಟೇಲ್ಸು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರದ್ದು ಲಿಂಕ್ ಕೊಟ್ಟಿರ್ತೀನಿ. ಯಾರಿಗಾದರೂ ರೆಸಿಪಿ ಬೇಕಿದ್ದರೆ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ, ಆಮೇಲೆ ಲೈಕ್ ಮತ್ತು ಸಪೋರ್ಟು ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಎಷ್ಟು ಉದುರಾಗಿ ಬಂದಿದೆ, ನೋಡುವಾಗಲೇ ಗೊತ್ತಾಗ್ತದೆ. ಒಂಚೂರು ಅಂಟಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ, ಈಸಿ ಮತ್ತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಸಹ ಇವತ್ತಿದು ವಿಡಿಯೋ ಈಗ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆನೆ. ಅಂದರೂ ಸ್ವಲ್ಪ ಬ್ಯುಸಿ, ಯಾಕಂದರೆ ತೋಟದ ಕೆಲಸ ನಡೀತಾ ಉಂಟಲ್ಲ, ಹಾಗಾಗಿ ಜನ ಇದ್ದಾರೆ ತುಂಬ. ನನಗೆ ಟೈಮೇ ಸಿಗ್ತಾ ಇಲ್ಲ ಬ್ಲಾಗ್ ಮಾಡಲಿಕ್ಕೆ. ಹಾಗೆ ಈಗ ಸ್ವಲ್ಪ ಆಯ್ತಲ್ಲ ಮಧ್ಯಾಹ್ನಕ್ಕೆ ಈಗ ಒಂದು ಮೀನು ಫ್ರೈ ಮಾಡುವ ಅಂತೇಳಿ ಎಲ್ಲ ಮಸಾಲ ಹಾಕಿಟ್ಟಿದ್ದೀನಿ. ಇದು ಮಗುವಿಗೆ ಫಸ್ಟಿಗೆ ನಾನು ಮಗುವಿಗೆ ಮಾಡ್ತೀನಿ, ಯಾಕಂದರೆ ಅವನಿಗೆ ಊಟ ಬಾಯಿ ಕೊಡಬೇಕಲ್ಲ. ಸ್ಕೂಲಲ್ಲಿ ಊಟ ಮಾಡಿ ಬರ್ತಾನೆ, ಇಲ್ಲಿ ಮಾತ್ರ ಸ್ಪೆಷಲ್ ನಾವೇ ಕೊಡಬೇಕು. ಅದು ಎಲ್ಲ ಮಂತ್ರಿಗೂ ಗೊತ್ತಿರ್ತದೆ ಮೋಸ್ಟ್ಲಿ. ಮನೆಯಲ್ಲಿ ನಮ್ಮನ್ನು ಬಿಡೋದಿಲ್ಲ. ಹಾಗೆ ಈಗ ಅವನಿಗೆ ಮೀನು ಫ್ರೈ ಮಾಡಿ ಸ್ವಲ್ಪ ಅನ್ನ ಕೊಟ್ಟರೆ ಆಮೇಲೆ ನಾವು ಸಹ ಊಟ ಮಾಡ್ಬೋದು. ಇಲ್ಲಾಂದರೆ ಗಡಿಬಿಡಿ ಆಗ್ತದೆ. ಟೈಮಿಗೆ ಎಷ್ಟು ಆಯಿತು, 12:45. ಈಗ ನಿಧಾನಕ್ಕೆ ಸ್ಟಾರ್ಟ್ ಮಾಡಿದರೆ ಎಲ್ಲ ಮುಗಿತದೆ. ಆಮೇಲೆ ಬೆಳಿಗ್ಗೆದೆಲ್ಲ ರೂಟೀನ್ ಮುಗೀತು. ಬೆಳಿಗ್ಗೆ ಸೇಮಿಗೆ ಮತ್ತು ಹಾಲು ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅಂದರೆ ಸೊಸೈಟಿ ಅಕ್ಕಿಯಲ್ಲಿ ಮಾಡಿದ್ದು ನಾನು. ಒಳ್ಳೆ ಉದುರಾಗಿ ಬಂದಿದೆ. ಅದರ ರೆಸಿಪಿ ನಾನು ರೆಸಿಪಿ ಚಾನಲಲ್ಲಿ ಹಾಕಿದ್ದೀನಿ, ಟ್ರೈ ಮಾಡಿ. ಸಿಂಪಲ್ ಟಿಪ್ಸ್ ಎಲ್ಲ ಯೂಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಬಂತಂದರೆ ಯಾರೂ ಹೇಳಲಿಕ್ಕಿಲ್ಲ ಅದು ಸೊಸೈಟಿದು ರೈಸ್ ಅಂತ. ಅಷ್ಟು ಚೆನ್ನಾಗಿ ಉದುರಾಗಿ ಬಂದಿದೆ, ಟ್ರೈ ಮಾಡಿ. ಅದೆಲ್ಲ ಆಯಿತಾ. ಈಗ ಮಧ್ಯಾಹ್ನಕ್ಕೆ ಅಂಜಲ್ ಮೀನು ತಂದಿದ್ದಾರೆ ಇವರು, ಸಣ್ಣದು, ತುಂಬ ದೊಡ್ಡದಲ್ಲ. ಹಾಗೆ ಅದು ಫ್ರೈ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಇದು ನಮಗೆ ಹಾಗೆ ಕೆಲಸದವರು ಇದ್ದಾರೆ, ಅವರಿಗೂ ಸಹ. ಆಮೇಲೆ ನಮ್ಮ ಅಪ್ಪುಗೆ ಸಪ್ರೇಟಾಗಿ ಮಾಡಿದ್ದೀನಿ ನಾನು. ಪೆಪ್ಪರು, ಉಪ್ಪು, ಅರಿಶಿನ ಹಾಕಿ ಬೇರೆಯೇ ಮಾಡಿದ್ದೀನಿ. ಅವನಿಗೆ ಖಾರ ಆಗುತ್ತಲ್ಲ, ಎಲ್ಲರೂ ತಿನ್ನಲ್ಲ. ನಿಮ್ಮ ಮನೇಲೂ ಯಾರಾದರೂ ಮಕ್ಕಳಿದ್ರೆ ಹೀಗೇ ಮಾಡಿಕೊಡಿ, ಅವಾಗ ಎಲ್ಲ ಮೀನನ್ನು ತಿಂತಾರೆ. ಮೀನು ತುಂಬ ಒಳ್ಳೆಯದು ಸಹ ದೇಹಕ್ಕೆ, ಹಾಗೆ ಮಕ್ಕಳು ತಿನ್ನಬೇಕು ಅದನ್ನು. ಅದಕ್ಕೆ ಈ ರೀತಿಯಾಗಿ ಮಾಡಿಕೊಡಿ, ತುಂಬ ಒಳ್ಳೆಯದ್ರಲ್ಲಿ ತಿಂತಾರೆ. ಸಣ್ಣ ಮಕ್ಕಳಿದ್ರೆ ಹೀಗೇ ಮಾಡಿಕೊಡಿ, ತಿಂತಾರೆ. ಅವರಿಗೂ ಸಹ ಖಾರ ಆಗೋದಿಲ್ಲ. ನೋಡಿ ಈ ಥರನೇ ಫ್ರೈ ಮಾಡಿಕೊಡಿ. ನಾನಿಲ್ಲಿ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಒಂಥರ ಅದರದ್ದು ಸ್ಮೆಲ್ ಒಂಥರ ಡಿಫ್ರೆಂಟ್ ಇರ್ತದೆ. ನೀವು ಬೇಕಿದ್ದರೆ ಸನ್ಫ್ಲವರ್ ಆಯಿಲ್ ಸಹ ಹಾಕಿ ಮಾಡ್ಬೋದು ಫ್ರೈ. ನೋಡಿ ರುಚಿಯಾದ ಮೀನು ಫ್ರೈ, ಅಂಜಲ್ ಫ್ರೈ ರೆಡಿ ಆಯಿತು. ಈಗ ಮಗುವಿಗೆ ಊಟ ಕೊಟ್ಟು, ಕೆಲಸದವರಿಗೂ ಊಟ ಕೊಟ್ಟು ಆಮೇಲೆ ನಾವು ಊಟ ಮಾಡ್ತೀವಿ. ಈ ಎಲ್ಲ ಕೆಲಸನೂ ಮುಗೀತು. ಇವತ್ತಿದು ಟಾಪಿಕ್ ಏನು ಅಂತ ಹೇಳಿದರೆ, ಮಕ್ಕಳು, ಸಣ್ಣ ಮಕ್ಕಳು ಅಂದರೆ 1 year ಒಳಗಿದ್ದು ಅಥವಾ 1 to 1.5 years ಮಕ್ಕಳಿದ್ದು ಒಂದು ಕೆಲವು ಬ್ಯಾಡ್ ಹ್ಯಾಬಿಟ್ ಇರ್ತದೆ. ಏನು ಅಂತ ಹೇಳಿದರೆ ಸಕ್ಕಿಂಗ್, ಅಂದರೆ ಹೆಬ್ಬೆರಳು ಸಕ್ ಮಾಡ್ತಾ ಇರ್ತಾರೆ, ಅಂದರೆ ಚಿವುಕ್ತಾ ಇರ್ತಾರೆ. ಇದು ಕೆಲವೊಮ್ಮೆ ನಾವು ಇಗ್ನೋರ್ ಮಾಡಿಬಿಡ್ತೇವೆ, ಸಣ್ಣ ಮಕ್ಕಳಲ್ಲ ಏನಾಗ್ತದೆ ಹಾಗೆ ಹೀಗೆ ಅಂತ. ಆದರೆ ಅದು ತುಂಬ ಡೇಂಜರಸ್ ಇರ್ತದೆ. ಏನು ಅಂತ ಹೇಳಿದರೆ
ಆವಾಗ ಮಕ್ಕಳಿಗೆ ಟೀತ್ ಬರುವ ಟೈಮ್ ಆಗಿರ್ತದೆ. ಮಕ್ಕಳು ಅದನ್ನೇ ಹ್ಯಾಬಿಟ್ ಮಾಡಿದರೆ ಅವರ ಹಲ್ಲೆಲ್ಲ ಮೇಲೆ ಕೆಳಗೆ ಆಗಿ ಬರೋ ಚಾನ್ಸಸ್ ಜಾಸ್ತಿ ಇರ್ತದೆ. ಆಮೇಲೆ ಉಬ್ಬು ಹಲ್ಲು ಅಂತ ಹೇಳ್ತಾರಲ್ಲ, ಎದ್ರ ಹಲ್ಲು, ಅದು ಬರೋ ಚಾನ್ಸಸ್ ತುಂಬ ಇರ್ತದೆ. ಹಾಗಾಗಿ ಇದನ್ನು ಕಂಟ್ರೋಲ್ ಹೇಗೆ ಮಾಡೋದು ಅಂತ ನಾನಿಲ್ಲಿ ಸಿಂಪಲ್ ಮೆಥಡ್ ಒಂದು ಹೇಳ್ತೀನಿ. ಇದನ್ನು ಫಾಲೋ ಮಾಡಿ ನಿಮ್ಮ ಮಕ್ಕಳಿಗೆ ತುಂಬ ಯೂಸ್ ಆಗ್ಬೋದು. ಇವಾಗಲೇ ಯಾರಾದರೂ ಮಾಡ್ತಾಯಿದ್ರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ. 1 ವೀಕ್ ಮಾಡಿದರೆ ಸಾಕು, ಅದರ ಬೆನಿಫಿಟ್ ನಿಮಗೆ ಗೊತ್ತಾಗ್ತದೆ. ಮಕ್ಕಳು ಆಟೋಮೆಟಿಕ್ಕಾಗಿ ಅದನ್ನು ಸಕ್ ಮಾಡೋದನ್ನು ನಿಲ್ಲಿಸ್ತಾರೆ. ಟ್ರೈ ಮಾಡಿ ಈ ಮೆಥಡನ್ನು. ನಿಮ್ಮ ಮಕ್ಕಳು ಏನಾದರೂ ಈ ರೀತಿ ಮಾಡ್ತಾಯಿದ್ರೆ ತಮ್ ಸಕ್ಕಿಂಗ್ ಅಥವಾ ಹೆಬ್ಬೆರಳು ಬಾಯೊಳಗೆ ಇಟ್ಕೊಳ್ತಿದ್ರೆ ಈಗಲೇ ನಿಲ್ಲಿಸಿಬಿಡಿ. ಅದಕ್ಕೆ ನಾನು ಸಿಂಪಲ್ ಪರಿಹಾರವನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಇದನ್ನೇ ಫಾಲೋ ಮಾಡಿದರೆ 1 ವೀಕ್ ತನಕ ಮಾಡಿದರೆ ಸಾಕು. ನೀವು ಆ ಮಕ್ಕಳು ತನ್ನಿಂದ ತಾನೇ ಆ ಹ್ಯಾಬಿಟನ್ನು ಬಿಟ್ಬಿಡ್ತಾರೆ. ಆಮೇಲೆ ಇದರಲ್ಲಿ ಯಾವುದು ಸಹ ಸೈಡ್ ಎಫೆಕ್ಟು ಏನೂ ಇಲ್ಲ, ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರೋದು. ಹಾಗಾಗಿ ಏನು ಭಯಪಡೋ ಅವಶ್ಯಕತೆಯೇ ಇಲ್ಲ. ಕೈ ಚಿಪ್ಪುವ ಅಭ್ಯಾಸ ಅಥವಾ ತಮ್ ಸಕ್ಕಿಂಗ್ ಅದು ತುಂಬ ಡೇಂಜರಸ್ಸೇ. ಯಾಕೆ ಅಂತ ಹೇಳಿದರೆ ಸಣ್ಣ ಮಕ್ಕಳಿಗೆ ಅಷ್ಟು ಗೊತ್ತಾಗೋದಿಲ್ಲ. ನೋಡಿ ಅಂತೆ ಈ ಪಿಕ್ಚರಲ್ಲಿದ್ದಾಗೆ ಆ ಮಕ್ಕಳದ್ದು ಟೀತ್ ಬರ್ತಾ ಇರ್ತದಲ್ಲ, ಅದು ಕರೆಕ್ಟಾಗಿ ಬರೋದಿಲ್ಲ. ಆಮೇಲೆ ಎದ್ರ ಹಲ್ಲು ಉಬ್ಬಲ್ಲ ಆಗುವ ಚಾನ್ಸಸ್ ಜಾಸ್ತಿ. ಕಹಿಬೇವಿನ ಗಿಡ ಎಲ್ಲರೂ ಸಹ ನೋಡೇ ಇರ್ತೀರಿ. ನೋಡಿ ಈ ರೀತಿಯಾಗಿ ಇರ್ತದೆ ಆ ಗಿಡ. ಅದು ಎಲ್ಲ ಕಡೆನೂ ಸಿಗ್ತದೆ. ಸಿಟಿಯಲ್ಲಾದರೆ ಮಾರ್ಕೆಟಲ್ಲಿ ನಿಮಗೆ ಸಿಗ್ತದೆ. ಒಂಚೂರು ವಿಲೇಜು ಹಳ್ಳಿ ಸೈಡ್ ಆಗಿದ್ದರೆ ನಿಮ್ಮ ಮನೆಯಲ್ಲೇ ಇರ್ತದೆ. ಇದರದ್ದು ಬೆನಿಫಿಟ್ ತುಂಬ ಇರ್ತದೆ. ಇದು ಸಹ ಮಗುವನ್ನು ತಮ್ ಸಕ್ಕಿಂಗ್ ಅಂದರೆ ತೋರು ಬೆರಳು ಚಿಪ್ತಾ ಇರ್ತದಲ್ಲ, ಆ ಹ್ಯಾಬಿಟ್ಟಿಂದ ಮುಕ್ತಿ ಮಾಡಲಿಕ್ಕೆ ತುಂಬ ಬೆನಿಫಿಟ್ ಆಗ್ತದೆ. ಇದು ಹೇಗೆ ಅಂತ ಹೇಳಿದರೆ ಇದರ ಎಲೆಯನ್ನು ತೆಗಿಬೇಕು. ನೀವು ತೆಗೆದು ನಿಮ್ಮ ಕೈಯಲ್ಲೇ ಜಜ್ಜಿದ್ರೂ ಆಗ್ತದೆ, ಇಲ್ಲ ಯಾವುದಾದ್ರೂ ಒಂದು ಸಣ್ಣ ಕಲ್ಲಿಂದ ಜಜ್ಜಿ ಅದರ ರಸವನ್ನು ತೆಗೆದು ಅದರ ತೋರು ಬೆರಳಿಗೆ ಹೆಬ್ಬೆರಳಿಗೆ ಹಾಕಿದಾಗ ಅದು ತುಂಬ ಅದರ ಬೆರಳಿಗೆ ಹಾಕಿದರೆ ಅದು ಚಿಪ್ಪುವಾಗ ತುಂಬ ಕಹಿ ಫೀಲ್ ಆಗ್ತದೆ. ಆಮೇಲೆ ಅದು ಕಂಟಿನ್ಯೂ ನೀವು ಹೀಗೆ ಮಾಡ್ತಾ ಇದ್ದರೂ ಸಹ ಅದು ಹ್ಯಾಬಿಟ್ ಆಟೋಮೆಟಿಕ್ ಬಿಟ್ಟು ಹೋಗ್ತದೆ. ಯಾಕಂದರೆ ಅದು ಕಹಿ ಇರ್ತದಲ್ಲ, ಮಕ್ಕಳಿಗೆ ಅದು ಟೇಸ್ಟ್ ಇಷ್ಟ ಆಗಲ್ಲ. ಬೀಚು ಆವಾಗ ಮಕ್ಕಳಿಗೆ ಮಾತ್ರ ಉದಾಸೀನ. ಇದು ಒಂದು ಇಲ್ಲಿ ಪಾಪ ಕರ್ಕೊಂಡು ಬಂದೆ ಅವನನ್ನು ಬೀಚಿಗೆ. ಅವನು ಫುಲ್ ಎಂಜಾಯ್ ಮಾಡ್ತಿದ್ದಾನೆ. ಸಂಡೇ ಅಲ್ಲ, ಹಾಗಾಗಿ ತುಂಬ ಜನನೂ ಈ ಬೀಚಿಗೆ ಬಂದರೆ ಏನೋ ಒಂಥರ ರಿಲ್ಯಾಕ್ಸ್ ಆಗೋದಂತೂ ಸತ್ಯ. ಆ ಬೀಚಿದ್ದು ವೇವ್ಸಿದ್ದು ಸೌಂಡು ತುಂಬ ಚೆಂದ. ನಮ್ಮ ಅಪ್ಪನೂ ನೋಡಿ ಅಂತೆ ಫುಲ್ ಎಂಜಾಯ್ ಮಾಡ್ದ. ನಾನು ಆ್ಯಕ್ಚುಲಿ ಡ್ರೆಸ್ಸು ತಂದಿರಲಿಲ್ಲ. ಅವನಿಗೆ ಸ್ವಲ್ಪ ಶೀತ ಇದೆ ಅಲ್ಲ, ಸ್ವಿಮ್ಮಿಂಗ್ ಅಂತ ಬೇಡ, ನೀರಲ್ಲಿ ಆಟಾಡೋದು ಬೇಡ, ಮಣ್ಣಲ್ಲಿ ಆಟಾಡೋದು ಅಂತ ಹೇಳಿದ್ದೆ. ನೋಡ್ಬೇಕೀಗ ಏನು ಮಾಡ್ತಾನೆ ಅಂತ. ಈಗ ಆಡಲಿಕ್ಕೆ ಶುರು ಮಾಡಿದ್ದಾನೆ. ಏನೆಲ್ಲ ತೊಗೊಂಡು ಬರ್ತಾನೆ ಬೀಚಿಂದ. ಅವನಿಗೆ ಬೀಚಿಗೆ ಬರೋದು ಅಂದರೆ ಇದಕ್ಕೆ ಇಷ್ಟ. ಸ್ಟಾರ್ ಫಿಶ್ಶು, ಆಮೇಲೆ ಇದೆಲ್ಲ ಸಿಗ್ತದಲ್ಲ, ಶಂಖ, ಅದು ಇದೆಲ್ಲ ಅದಕ್ಕೆ ಖುಷಿ ಆಗ್ತದೆ. ಸಣ್ಣ ನೋಡಿ ಅಂತೆ ಅಷ್ಟು ಚೆಂದ ಅಂತ ನೀಟಾಗಿದ್ದಾನೆ. ಈಗ ಬೀಚೆಲ್ಲ ತುಂಬ ಚೆಂದ ಕ್ಲೀನಾಗಿರ್ತದೆ, ಏನು ಪ್ರಾಬ್ಲಮ್ ಇಲ್ಲ. ಮೊದಲೆಲ್ಲ ಒಂದು ಟೈಪ್ ಚೇಂಜ್ ಇರ್ತಿದೆ ಬೀಚೆಲ್ಲ. ಇವಾಗೆಲ್ಲ ಚೆಂದ ಕ್ಲೀನ್ ಇದೆ. ಮೋದಿ ಬಂದು ಅದೊಂದು ಉಪಕಾರ ಮಾಡಿದಾಗ ಉಂಟು. ಬೀಚೆಲ್ಲ ಕ್ಲೀನ್. ನಮ್ಮ ಇಂಡಿಯಾ ಫುಲ್ಲು ಕ್ಲೀನ್ ಆಗಿದೆ. ಈಗ ಎಲ್ಲೋದ್ರೂ ಖುಷಿ ಆಗ್ತದೆ. ಹಾಗಾಗಿ ನೋಡಿ ಅಂತೆ ಅಷ್ಟು ಚೆನ್ನಾಗಿದೆ. ಮಗು ಸಹ ಫುಲ್ ಎಂಜಾಯ್ ಮಾಡ್ದ. ನೋಡಿ ನೀರಿಗೆ ಹೋಗಬೇಡ ಅಂತ ಹೇಳಿದ್ದೆ, ಕೇಳೋ ಮಾತಂತೂ ಇಲ್ಲ. ಡ್ರೆಸ್ ಅಂತೂ ಚಂಡಿ ಮಾಡಿ